जोर से बोलो प्यार से बोलो अटल जी जिंदाबाद ಒಂದು ವಾಜಪೇಯಿ ಕುಡ್ಲಾ ಒಡಿಪು ಕಾಸರಗೋಡು ಜಿಲ್ಲೆಗೆ ಭೇಟಿ ಕೊಡ್ದುಪ್ಪುನಗದ ಅಭಿಮಾನಿಲೆನ ಜಯಘೋಷ ಪ್ರಧಾನಿ ಆನಗ ಸೇರ್ನಂಚ ಇಡೆಗು ಒಟ್ಟು 20 ಸರ್ತಿ ಯಾರು ಭೇಟಿ ಕೊಡ್ದಿತ್ತರ ಕುಡ್ಲದ ಗಣಪತಿ ಭಂಡಾರ್ಕರ್ ಸಂಸದಕುಲು ವಾಜಪೇಯಿ ಬನ್ನಗ ಒಟ್ಟಿಗೆ ತಿನೇನು ನೆಂಪು ಮಲ್ತನೊಲೆ ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಇಂಚ ಕರಾವಳಿ ಜಿಲ್ಲೆಲೆಡ್ ವಾಜಪೇಯಿ ಪಂಡ ಪಕ್ಷಭೇದ ಮದತದ ಅಭಿಮಾನಿಲು ತೆರಂದು ಪನೊಲಿ ಕಮ್ಮಿ ಪಂಡ ಸುಮಾರು 20 ಸರ್ತಿ ಇಡೆಗ್ ಅಟಲ್ ಬಿಹಾರಿ ವಾಜಪೇಯಿ ಭೇಟಿ ಕೊಡ್ದಿತ್ತೆರ ಪ್ರಧಾನಿ ಆದುಪ್ಪುನಗಲ ಬೈದೆರ ಸ್ವಾತಂತ್ರ್ಯದ ಬೊಕ್ಕ ಭಾರತೀಯ ಜನಸಂಘ ತಾಪನೆ ಆಯ್ನಿಡ್ದ ಬೊಕ್ಕ ಜಿಲ್ಲೆಗೆ ಬೈದೆರ 1957 ಸುರೂತ ಸರ್ತಿ ಲೋಕಸಭೆಗೆ ಗೆಂದಿನ 6 ಓಟದ ಪೊರ್ತುಡು ಕುಡ್ಲಗ ಬಾತದಿತ್ತೆರ ಅಪಗ ವಾಜಪೇಯಿಗೆ 32 ವರ್ಷ ಪ್ರಾಯ ಬೊಂಬೈ ಹಿಡ್ದು ರೈಲಿಡ್ ಬತ್ತದಿತ್ತೆರ ಪ್ರಭಾಕರ್ ಘಾಟೆ ಸಂಘಟನೆಡ್ ಅಪಗ ಜನಸಂಘದ ಕಾರ್ಯಕರ್ತರಿನ ವಿಧಾನಸಭೆಗೆ ಓಟುಗುಂತರ ಸಂಪರ್ಕ ಮಲ್ತದಿತ್ತಿನ ವಾಜಪೇಯಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನ ಇಲ್ಲಡು ಉಂತೊಂದಿತ್ತೆರ ಕುಡ್ಲದ ಗಣಪತಿ ಭಂಡಾರ್ಕರ್ ಸಂಘದ ಕಾರ್ಯಕರ್ತರಾದಿತ್ತದ ಅರೆ ನಮಗೆ ದಿನೇಶ್ ಭಂಡಾರ್ಕರ್ ಇಂಚ ಇರುವೆರ್ಲ ವಾಜಪೇಯಿರ್ನ ಅಭಿಮಾನಿಲಾದಿತ್ತದ ಕುಡ್ಲಗ ಬತ್ತಿನ ಪೊರ್ತುಡು ಒಟ್ಟಿಗಿತ್ತೆರ ಆದರ್ಶ ರಾಜಕಾರಣಿ ಕಬಿ ವಾಗ್ಮಿ ಆದಿತ್ತಿನ ವಾಜಪೇಯಿರೆಗ್ ಕರಾವಳಿಡು ಸುಮಾರು 5 ವರ್ಷಲಿನ ಸಂಬಂಧ ಎಡ್ಡೆಪ್ಪಿತ್ತನೆಂದು ನೆಂಪು ಮಲ್ತನೊಲಿ ಅಟಲ್ ಬಿಹಾರಿ ವಾಜಪೇಯಿ ತೀರ್ನಿಡ್ದ ದೇಶಗೂ ಬೇಜಾರಾಂಡ ತನಕ ಮಲ್ಲ ನಷ್ಟ ಅಂದ ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಪಂತರ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ತೀರ್ನ ಬಗೆಟ್ಟು ಬೇಜಾರ್ ತೆರಿಪೈನ ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯರು ವಾಜಪೇಯಿ ತೀರ್ದು ದೇಶಗೆ ಬೇಜಾರಾತಂಡ ಅಂಡ ತನಕ ಮಲ್ಲ ನಷ್ಟ ಆತಂಡ ವಾಜಪೇಯಿ ಲೋಕದ ಮಹಾನ್ ನಾಯಕರು ಸರ್ವರಿಗ್ಲ ಮೋಕೆದಾರು ಶ್ರೇಷ್ಠ ಆಡಳಿತಗಾರರು ದೇಶಗೆ ಎಡ್ಡ ಸೇವೆ ಸಂದಾಯನ ವಾಜಪೇಯಿ ಮಾತಾ ಪಕ್ಷದ ಕ್ಲಿನ ಕುಸಾಲಡೆ ದುಂಬುಕೊನೈನಾರಂದು ಪಂತೆರ ರಾಷ್ಟ್ರದ ಮಹಾನಾಯಕರು ಸರ್ವಜನ ಪ್ರಿಯರು ಶ್ರೇಷ್ಠ ಆಡಳಿತಗಾರರು ಆದ ಅಟಲ್ ಬಿಹಾರಿ ವಾಜಪೇಯಿಯರ ನಿಧನದಿಂದ ಇಡೀ ದೇಶಕ್ಕೆ ಸಂತಾಪವಾಗಿದೆ. ನಾವು ಕೂಡ ಈ ಸಂತಾಪದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅವರು ಅತ್ಯುತ್ತಮವಾದ ಸೇವೆಯನ್ನು ರಾಷ್ಟ್ರಕ್ಕೆ ಸಲ್ಲಿಸಿದ್ದಾರೆ. ಅನೇಕ ಪ್ರಧಾನಮಂತ್ರಿಗಳಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ ಮತ್ತು ಎಲ್ಲ ಪಕ್ಷದವರನ್ನು ಕೂಡ ಜಾಣ್ಮೆಯಿಂದ ಎಲ್ಲರನ್ನೂ ಕೂಡ ಸಮಾಧಾನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ರಾಷ್ಟ್ರವನ್ನು ತಾವು ಪ್ರಧಾನಮಂತ್ರಿ ಅವಧಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ. ವಿರೋಧಿಗಳು ಕೂಡ ಅವರನ್ನು ಬೇರೆ ಪಕ್ಷದವರು ಕೂಡ ಅವರನ್ನು ಗೌರವಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಪಕ್ಷಗಳಿಗೂ ಇಡೀ ದೇಶದ ಜನತೆಗೂ ಅತ್ಯಂತ ಪ್ರಿಯರಾದ ವಾಜಪೇಯಿಯವರು ನಮಗೂ ವಿಶೇಷವಾದ ಸಂಪರ್ಕ ಇತ್ತು. ಅನೇಕ ದಶಕಗಳಿಂದ ಅವರು ಉಡುಪಿಗೂ ಅನೇಕ ಬಾರಿ ಬಂದಿದ್ದರು. ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಆಗಮಿಸಿದ್ದರು. ದಿಲ್ಲಿಯಲ್ಲಿ ನಮ್ಮ 80ನೇ ವರ್ಷದ ಸನ್ಮಾನ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸಿದರು. ನಮ್ಮೆಲ್ಲಂಥ ವಿಶೇಷ ಅಭಿಮಾನವಿಟ್ಟುಕೊಂಡ ಅವರ ನಿಧನವು ನನಗೆ ವೈಯಕ್ತಿಕವಾಗಿ ದೊಡ್ಡ ನಷ್ಟ ಆಗಿದೆ.